ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ನಿನ್ನೆ ಕೃಷ್ಣ ಅಲಂಕಾರ, ಆ ಕೇದಗಿಯ ಮಾಲೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನಮ್ಮ ಶ್ರೀಕೃಷ್ಣ ಅಂತ ನೋಡ್ಬೋದು ನೀವು. ನಿನ್ನೆ ಏಕಾದಶಿ ಆದ ಕಾರಣ ಮುಖ್ಯ ಪ್ರಾಣ ದೇವರಿಗೆ, ಗರುಡ ದೇವರಿಗೆಲ್ಲ ಅಲಂಕಾರ ಇರಲಿಲ್ಲ, ಬರೀ ಒಂದು ತುಳಸಿ ಹಾರ ಹಾಕ್ತಾರೆ. ಇವತ್ತಿನ ಅಲಂಕಾರನೂ ನೋಡ್ಕೋತಾ ಬನ್ನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ, ನೋಡ್ಬೋದು ನೀವು ಇವತ್ತು ಕೂಡ. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತು ದ್ವಾದಶಿ, ಅದರ ಅಡುಗೆ ಏನೆಲ್ಲ ಮಾಡಿದ್ದೀನಿ ಅದನ್ನ ತೋರಿಸ್ತಾ ಬರ್ತೀನಿ ನಿಮಗೆ. ನಾನು ನಿನ್ನೆ ರಾತ್ರಿಯೇ ಬಾಳೆಹಣ್ಣಿದು ರಂಭಾ ಪಾಕ ಮಾಡಿಟ್ಟಿದ್ದೆ. ನಾವು ವೀಡಿಯೋ ಮಾಡಲಿಕ್ಕೆ ಹೇಗೆ ಮರ್ತೋಯ್ತು ಅಂತ ಗೊತ್ತಾಗಲಿಲ್ಲ ನನಗೆ. ತುಂಬ ಸಲ ತೋರಿಸಿದ್ದೀನಿ, ಬೇರೆ ಏನು ತೊಂದರೆ ಇಲ್ಲ, ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೀನಿ. ನೋಡಿ, ಬೇಳೆ, ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀನಿ, ಕಾಣ್ಬೋದು ನೀವು. ಹೆಸರು ಬೇಳೆ ಕೋಸಂಬರಿಗೆ ಇದು. ಆನಂತರ ನೋಡಿ, ಬೇಳೆ ಸಾರು, ಇದು ಭೋಜನ ಶಾಲೆ ಸಾರು ಮಾಡೋಣ ಅಂತ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಗಂಜಿಗೆ ಅಕ್ಕಿನ ತೆಗೆದಿಟ್ಟಿದ್ದೀನಿ, ಕಾಣ್ಬೋದು. ಒಲೆ ಹಚ್ಚಬೇಕಷ್ಟೇ. ಇದು ಬೆಳಗ್ಗೆ ರೆಕಾರ್ಡಿಂಗ್ ಮಾಡಿರುವಂಥದ್ದು, ನೋಡ್ಕೋತಾ ಬನ್ನಿ. ನೋಡಿ, ಇಡ್ಲಿ ಹಿಟ್ಟು ನೋಡಿ ಹುದುಗಿದೆ ನೀಟಾಗಿ. ನಾವು ಬಂದ ಅಂತ ತುಳುವಲ್ಲಿ ಹೇಳ್ತೇವೆ, ಅದೇ ಬಂತು ಬಾಯಲ್ಲಿ ನಂದು. ಆನಂತರ ನೋಡಿ, ನಿನ್ನೆ ಏಕಾದಶಿ ಆವತ್ತು ನಾನು ಚಕ್ರಾಬ್ಜ ಮಂಡಲ ಹಾಕಿದ್ದೆ, ನೋಡಿ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇವತ್ತು ದ್ವಾದಶಿ ಅಡುಗೆಗೆ ಬರೋಣ. ನೀವು ನೋಡ್ಬೋದು ಇಲ್ಲಿ ನೋಡಿ, ಹಿಟ್ಟು ನೋಡಿ, ಅದನ್ನ ಎಣ್ಣೆ ಹಚ್ಚಿದ ಲೋಟಕ್ಕೆ ಹಾಕಿ ಎಲ್ಲ ಬೇಯಕ್ಕಿಟ್ಟೆ, ನೀವು ಕಾಣ್ಬೋದು. ನಾನು ಡೀಟೇಲಾಗಿ ತೋರಿಸಿಲ್ಲ, ಮೇಲ್ಮೇಲೆ ತೋರಿಸ್ತಾ ಬಂದಿದ್ದೀನಿ. ಇದು ರವೆ ಇಡ್ಲಿ. ಆ್ಯಕ್ಚುಲಿ ಒಂದು ಲೋಟೆ ಉದ್ದಿನ ಬೇಳೆಗೆ ನಾನು ಮೂರುವರೆ ಲೋಟೆಯಷ್ಟು ಚಿಕ್ಕ ರವೆ ಇರುತ್ತಲ್ಲ, ಅದನ್ನ ಹಾಕ್ಕೊಂಡು ಮಾಡಿರುವಂಥದ್ದು. ನಾನು ಬೇಕಾದರೆ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಆನಂತರ ಕೋಸಂಬರಿ ಮಾಡಲಿಕ್ಕೆ ಶುರು ಮಾಡಿದೆ, ಕಾಣ್ಬೋದು. ಮುಳ್ಳು ಸೌತೆ ಹೆಚ್ಚಿಟ್ಕೊಂಡು ಉಪ್ಪು ಹಾಕಿ ಅದಕ್ಕೆ ನೀವು ತೊಳೆದಂತಹ ಹೆಸರು ಬೇಳೆಯನ್ನು ಹಾಕಿ ನೆನೆಯಕ್ಕೆ ಬಿಟ್ಬಿಡಿ. ಫಸ್ಟಿಗೆ ಮಾಡಿಟ್ಕೋಬೇಕು, ಪೂಜೆ ಆಗುವಷ್ಟೊತ್ತಿಗೆ ನೀಟಾಗಿ ನೆಂದಿರುತ್ತೆ ಅದು. ನೋಡಿ, ಇದು ಆಗೋಯಿತು. ಆನಂತರ ಬೇಳೆನ ಸ್ಮ್ಯಾಶ್ ಮಾಡ್ಕೋಬೇಕು. ಆನಂತರ ಅದಕ್ಕಿಂತ ಮುಂಚೆ ಸಾರಿಗೆ ಕುದಿಯೋಕ್ಕಿಡೋಣ. ಉಪ್ಪು, ಬೆಲ್ಲ, ಕಾಯಿಮೆಣಸು, ಇಂಗು, ಅರಿಶಿನ ಇಷ್ಟು ಹಾಕಿ ಕುದಿಯೋಕ್ಕಿಟ್ಟೆ. ಇದು ಹುಣಸೆ ರಸ ಹಾಕಲಿಕ್ಕೆ ಮರ್ತೋಗಿತ್ತು, ಆನಂತರ ಹಾಕ್ಕೊಂಡೆ ನಾನು ಅದಕ್ಕೆ. ಇದು ಭೋಜನ ಶಾಲೆಯಲ್ಲಿ ಮಾಡುವಂತಹ ಸಾರು ಇದು. ನೋಡಿ, ಅದಕ್ಕೆ ಕಾಯಿಮೆಣಸು, ಇಂಗು, ಅರಿಶಿನ ಇಷ್ಟು ಹಾಕೋಬೇಕು. ಹುಣಸೆ ರಸ ಮರ್ತೋಗಿತ್ತು ನನಗೆ, ಆನಂತರ ಹಾಕಿದ್ದೆ ನಾನು. ಅಷ್ಟೊತ್ತಿಗೆ ನೋಡಿ, ಬೇಳೆನೂ ಈ ಕಡೆ ಸ್ಮ್ಯಾಶ್ ಮಾಡಿಟ್ಟೆ. ಬೇಳೆ ಇದು ಅದನ್ನ ನುರಿಬೇಕಿದ್ರೆ ನೆನಪಾಯಿತು, ಹುಣಸೆ ಹಣ್ಣು ಹಾಕಿಲ್ಲ ಅಂತ. ಆವಾಗ ಹುಣಸೆ ಹಣ್ಣು ಹಾಕ್ಕೊಂಡೆ ನಾನು ಸಾರಿಗೆ. ನಾನು ಮೊನ್ನೆ ಪಲ್ಪ್ ಮಾಡಿಟ್ಟಿದ್ದೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ವೀಡಿಯೋ ಹಾಕಿಲ್ಲ ನಾನು, ಪಲ್ಪ್ ಹೇಗೆ ಮಾಡಿಟ್ಕೊಳ್ಳೋದು ಅಂತ. ಆನಂತರ ಒಂದು 2 ಚಮಚೆಯಷ್ಟು ಸಾರಿನ ಪುಡಿ ಹಾಕಿ ಅದನ್ನ ಕುದಿಯೋಕ್ಕೆ ಬಿಡಬೇಕು. ನಂತರ ಕೊನೆಗೆ ಕುದ್ದಾದ ನಂತರ ಅದಕ್ಕೆ ಜೀರಿಗೆ, ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡುತ್ತೆ. ನೋಡಿ, ಅದು ಕುದಿಬೇಕಿದ್ರೆ ಒಂದು ತೆಂಗಿನಕಾಯಿ ಗೆರಟೆ ಇರುತ್ತಲ್ಲ, ಆ ಚಿಪ್ಪು, ಅದನ್ನ ಜೊತೆಗೆ ಹಾಕಿ. ಇದು ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ಗೂ ಒಳ್ಳೆಯದು. ನೋಡಿ, ಮುಂಚಿನ ಕಾಲದಲ್ಲಿ ಯಾವ ಥರ ನಾವು ಇಂಗ್ಳನ್ನು ಮಾಡ್ತಾಯಿದ್ವಿ ಅಂತ ಕಾಣ್ಬೋದು. ಆ 3 ಗೆರೆ ತನಕ, ನಡು ಬೆರಳಿಂದ 3 ಗೆರೆ ತನಕ ಅದು ಬರಬೇಕು, ಆವಾಗ ಇಂಗ್ಳನ್ನ ಆಗುತ್ತೆ. ನಾರ್ಮಲಾಗಿ ಹೊಸ ಅಕ್ಕಿ ಆದರೆ ಸ್ವಲ್ಪ ಕಡಿಮೆ ನೀರು ಇರಬೇಕು, ಹಳೆ ಅಕ್ಕಿ ಆದರೆ ಸ್ವಲ್ಪ ಜಾಸ್ತಿ ಇರಬೇಕು. ಆನಂತರ ನೋಡಿ, ಮೊಸರು ತೊಳಿಯೋಕ್ಕೆ ಬಂದೆ. ಆ್ಯಕ್ಚುಲಿ ಅದು ನೈವೇದ್ಯ ಮಾಡೋದು ನಮ್ಮ ಅಮ್ಮನ ಕ್ರಮ, ಅದು ಊರಲ್ಲೆಲ್ಲ ಅದೇ ಥರ ಮಾಡೋದು. ಕೃಷ್ಣ ಮಠದೆಲ್ಲ ನೈವೇದ್ಯ ಇಂಗ್ಳನ್ನ ಮಾಡ್ತಾರೆ. ಈ ಸಲ ಇಂಗ್ಳನ್ನ ಮಾಡೋಣ ಅಂತ ಮಾಡಿದೆ. ನಮ್ಮದು ಹಳೆಯದು ಹಿತ್ತಾಳೆ ಕಂಚಿದ್ದಿತ್ತು ಪಾತ್ರೆ, ನೋಡ್ಬೋದು ನೀವು. ಈಗ ನೋಡಿ, ಅದಕ್ಕೆ ಬಿಸಿನೀರು ಹಾಕಿ ನೀಟಾಗಿ ತೊಳಿತಾ ಬರಬೇಕು. ನೋಡಿ, ಅದನ್ನ ಸ್ವಲ್ಪ ಬಿಸಿನೀರು ಹಾಕಿ. ಏನಾಯಿತು ಗೊತ್ತಾ, ಬಿಸಿನೀರು ಸ್ವಲ್ಪ ಜಾಸ್ತಿ ಆಯಿತು, ಬೆಣ್ಣೆ ಬಂತು, ಬಟ್ ಕೈಗೆ ಅಂಟ್ಕೋತಾಯಿತ್ತು. ಆವಾಗ ಏನು ಮಾಡಿದೆ, ಒಂದು 2 ಪೀಸು ಐಸ್ ಕ್ಯೂಬ್ನ ಹಾಕ್ಕೊಂಡು, ನಾನು ಇದಕ್ಕೋಸ್ಕರನೇ ಕಂಪ್ಲೀಟ್ ವೀಡಿಯೋ ತೋರಿಸ್ತಾ ಇದ್ದೀನಿ. 2-3 ಪೀಸ್ ಐಸ್ ಕ್ಯೂಬ್ ಹಾಕಿ ಒಂದು ಸ್ವಲ್ಪ ತಿರುಗಿಸಿದರೆ ಬೆಣ್ಣೆ ಗಟ್ಟಿಯಾಗಿ ಆನಂತರ ತೆಗಿಯೋಕ್ಕೆ ಬರುತ್ತೆ ನಿಮಗೆ ಅದು. ನಾ ಪಕ್ಕದಲ್ಲಿ ಒಲೆಯಲ್ಲಿ ಗಂಜಿಗಿಟ್ಟ ಕಾರಣ ಅದನ್ನು ನಾವು ವಾಚ್ ಮಾಡಬೇಕಾಗತ್ತೆ. ನೀವು ನೋಡ್ಬೋದು, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಅದು ಬೆಣ್ಣೆ ಬಂತು, ನೀರಾಗಿತ್ತು, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಅದನ್ನ ಗಟ್ಟಿ ಮಾಡಿಕೊಟ್ಟು ಇದು ಮಾಡ್ಬೋದು. ಸ್ವಲ್ಪ ನೀರು ಬಿಸಿಯಾಗಿತ್ತು, ನಾನು ಅಷ್ಟು ಅಬ್ಸರ್ವ್ ಮಾಡಿದೆ, ಡೈರೆಕ್ಟು ಸುರಿದು ಬಿಟ್ಟೆ. ಆ್ಯಕ್ಚುಲಿ ಎಲ್ಲರೂ ಮನೆಯಲ್ಲಿ ಬೆಣ್ಣೆ ತೆಗೆಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ, ತುಂಬಾ ವಿಶೇಷ. ನಮ್ಮನೇಲಿ ನೋಡಿ, ನಾನು ದೇವರಿಗೇ ಇಡ್ತೀನಿ ಅದನ್ನ ಎಲ್ಲ. ನಮ್ಮನೆ ಬೆಣ್ಣೆ ಕೃಷ್ಣ ದೇವರೇ ಇರೋದು, ಡೊಗ್ಗಾಲು ಕೃಷ್ಣ ಅಥವಾ ಬೆಣ್ಣೆ ಕೃಷ್ಣ ಅಂತೀವಿ. ನಮಗೆ ಮದುವೆಯಾಗಿ ಬಂದಾಗ ಅಪ್ಪನ ಮನೆಯಿಂದ ಡೊಗ್ಗಾಲು ಕೃಷ್ಣನೇ ಕೊಡುವಂಥದ್ದು. ಇಲ್ಲಿ ಊರಲ್ಲಿ ಕ್ರಮನೇ ಹಾಗೆ.
ನೋಡಿ. ಆಮೇಲೆ ಬೆಣ್ಣೆ ನೋಡಿ ಆಯಿತು, ಎಷ್ಟು ಒಂದು ಲೋಟೆಯಷ್ಟು ಬೆಣ್ಣೆ ಬಂದಿದೆ ನೋಡ್ಬೋದು. ಆನಂತರ ನೋಡಿ ಗಂಜಿ ಬೇಯ್ತಾ ಇದೆ, ಕಾಣ್ಬೋದು ನೀವಿಲ್ಲಿ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕು. ನಾನು ಅದನ್ನು ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೀನಿ ನೋಡಿ. ತಿಮ್ಮರೆ ಅಥವಾ ಒಂದೆಲಗ ಚಟ್ನಿ ನೋಡಿ, ಅದಕ್ಕೆ ಹಾಕಿ ತಿಮ್ಮರೆ, ಉಪ್ಪು, ಆನಂತರ ಇಂಗು ಇದೆಲ್ಲ ಹಾಕಿ ಕಾಯಿ ಮೆಣಸು ಹಾಕಿ ರುಬ್ಕೊಳ್ಬೇಕು ಅಷ್ಟೇ ನೋಡಿ. ಹುಣಸೆ ರಸ ಪಲ್ಪನೂ ಹಾಕ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಕು ನೋಡಿ. ಆನಂತರ ಉದ್ದಿನಬೇಳೆ ನೆನೆಸಿಟ್ಟಿದ್ದೆಲ್ಲ ಅದರ ವಡೆ ಮಾಡೋಣ ಅಂತ 2 ನಮೂನೆದು ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಮೊಸರು ವಡೆ, ಆನಂತರ ಒಂದು ರವಾ ವಡೆ. ಅದಕ್ಕೆ ಉದ್ದಿನಬೇಳೆ ಹಾಕಿ ಇಲ್ಲಿ ದೇವಸ್ಥಾನಗಳಲ್ಲೆಲ್ಲ ಮಾರ್ತಾರೆ. ನಾನು ಅದನ್ನ ನೋಡಿ ಎಷ್ಟೋ ಸಲ ಮಾಡಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಇವತ್ತು ಮುಹೂರ್ತ ಕೂಡಿ ಬಂತು ನೋಡಿ. ನೀರು ಜಾಸ್ತಿ ಬೇಡ ಇದಕ್ಕೆ, ನನಗೆ ಅದು ಮರ್ತು ಇತ್ತು ಹಾಕಲಿಕ್ಕೆ. ಒಂದು ಪೀಸ್ ಅಥವಾ 2 ಪೀಸ್ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾ, ಉದ್ದಿನಬೇಳೆ ರುಬ್ಬೇಕಿದ್ರೆ ಅದು ಬಿಸಿ ಆಗೋದಿಲ್ಲ ನಿಮಗೆ ನೋಡಿ. ಅದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅದನ್ನು ನೋಡಿ, ಅದನ್ನ ಬೀಟ್ ಮಾಡಬೇಕು ಕೈಯಲ್ಲಿ ನೋಡಿ. ಆ ಥರ ಬೀಟ್ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ, ಅದು ತುಂಬ ಫ್ಲಫಿಯಾಗಿ ಬರುತ್ತೆ. ಅದು ಈ ಕಡೆಯಿಂದ ಎಣ್ಣೆನ ಬಾಣಲೆಯಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡ್ಬೋದು ನೀವಿಲ್ಲಿ ನೋಡಿ. ಇದು ಸ್ವಲ್ಪ 2 ಪಾಲು ಮಾಡಿಕೊಂಡೆ ಅದರಲ್ಲೇ ನಾನು. ಫಸ್ಟ್ ಇದಕ್ಕೆ ನೋಡಿ ಕಾಯಿ ಮೆಣಸು, ಶುಂಠಿ, ಆನಂತರ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇಂಗು ಇಷ್ಟು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಎಣ್ಣೆಯಲ್ಲಿ ಬಿಡ್ತಾ ಬಂದೆ. ಆ್ಯಕ್ಚುಲಿ ನಾನು ಮೊಸರು ವಡೆ ಹೇಗೆ ಮಾಡೋದು ಅಂತ ನಿಮಗೆ ಚೆನ್ನಾಗಿ ತೋರಿಸಿದೆ. ನನ್ನ ಮೊಸರು ವಡೆ ಮಾಡಬೇಕು, ತುಂಬಾ ಚೆನ್ನಾಗಾಗತ್ತೆ, ಅದು ಸ್ಮೂತಾಗಿ ಬರುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕಲಿಕ್ಕೆ ಹೋಗಬೇಡಿ ನೋಡಿ. ಈ ಥರ ಬಿಟ್ಕೋತಾ ಬನ್ನಿ, ಗೋಲ್ಡನ್ ಬ್ರೌನ್ ಆಗುವ ತನಕ ಅದನ್ನ ಅಡಿಮೇಲೆ ಮಾಡಿ ಕಾಯಿಸಿಕೊಳ್ಳಿ. ನಾನು ಎಣ್ಣೆಯಲ್ಲಿ ಕರೆದಿದ್ದು ಮಾಡೋದು ಅಪರೂಪ, ಯಾಕೋ ಮಾಡಬೇಕು ಅನ್ನಿಸ್ತು. ನೋಡಿ, ಈಗ ಉಳಿದ ಹಿಟ್ಟಿಗೆ ಏನು ಗೊತ್ತಾ, ಎಷ್ಟು ಹಿಟ್ಟು ಉಂಟ ಅಷ್ಟೇ ರವೆ ಹಾಕಿ, ಸ್ವಲ್ಪ ಕಡಿಮೆ ಹಾಕಿದರೂ ಓಕೆ, ಸ್ವಲ್ಪ ಗಟ್ಟಿ ಬರಬೇಕು, ಜಾಸ್ತಿ ಗಟ್ಟಿ ಬರಬಾರ್ದು. ಅದಕ್ಕೆ ಉಪ್ಪು, ಆನಂತರ ಸೇಮ್ ಮಸಾಲೆ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು, ಜೀರಿಗೆ ಇಷ್ಟನ್ನು ಹಾಕೋಬೇಕು ನಾವು. ನಿಮಗೆ ಇಷ್ಟ ಉಂಟು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಇಲ್ಲಿ ಹಾಕೋಬೋದು. ಒಂದು ಸ್ವಲ್ಪ ಗಟ್ಟಿಯಾಗಿ, ಸಾಧಾರಣ ಏನು ಗೊತ್ತಾ, ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ನೀರಿರಲಿ, ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ವಡೆ ಕಟ್ಟಲಿಕ್ಕೆ ಬರಬೇಕು, ಅಷ್ಟು ನಾವು ರವೆ ಹಾಕ್ಕೋಬೇಕು ನೋಡಿ. ಇದು ಆಗಿಬಿಡ್ತು. ಏನು ಗೊತ್ತಾ, ಸ್ವಲ್ಪನೇ ಬಿಟ್ಕೊಂಡು ನಾವು ಇದು ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಇದು ತುಂಬ ತುರಿದು ಉಂಡೆ ಹಾಕಬೇಡಿ, ಯಾಕಂದರೆ ತುಂಬ ಅದು ಉಬ್ಬುತ್ತೆ. ಅದು ತುಂಬ ಸಲ ಮಾಡಿದವರಿಗೆ ಗೊತ್ತಿರುತ್ತೆ ಅದು. ಆನಂತರ ಅದನ್ನ ತೆಗೆದು ಒಂದು ನೀರಲ್ಲಿ ಹಾಕಬೇಕು. ಈ ವಡೆನ ತೆಗೆದು ನಾವು ನೀರಲ್ಲಿ ಹಾಕಬೇಕು. ನಾನು ಡೀಟೇಲಾಗಿ ತೋರಿಸಿದ್ದೀನಿ, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆಗಿದೆ, ನೀವು ಕಾಣ್ಬೋದು. ಪಕ್ಕದಲ್ಲಿ ಒಲೆ ಇದ್ದ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಹೋಗಬೇಕಾಗತ್ತೆ ಕೆಲಸ ಬಿಟ್ಟು. 2-3 ಕಡೆ ನೋಡಿ ಇದಾಯಿತು ನೋಡಿ. ಒಂದು ತಟ್ಟೆಗೆ ತೆಕ್ಕೊಂಡು ನೆಕ್ಸ್ಟು ಕರಿಯೋಕ್ಕೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಹಿಂಡಿ ತೆಗಿಬೇಕು ನೋಡಿ. ಯಾರಿಗೆಲ್ಲ ಉದ್ದಿನ ವಡೆ ಅಂದರೆ ಇಷ್ಟ ಅವ್ರು ಹೇಳಿ ಕಮೆಂಟ್ಸಲ್ಲಿ. ನನಗಂತೂ ತುಂಬ ಇಷ್ಟ ಮೊಸರು ವಡೆ, ತುಂಬ ಅಪರೂಪದಲ್ಲಿ ಮಾಡೋದು. ಬಟ್ ಇದಕ್ಕೆ ನಂದಿನಿ ಮೊಸರು ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ನನಗೆ ನಿನ್ನೆ ಹಾಲು ಕುಡಿಯೋದು ಅಂದರೆ ಏಕಾದಶಿ ಅವತ್ತು ಹಾಲು ಕುಡಿಯೋದ ಕಾರಣ ಹಾಲು ಉಳಿದಿರುತ್ತೆ, ಅದರನ್ನೇ ಮೊಸರು ಮಾಡಿದ್ದೆ ನೋಡ್ಬೋದು ನೋಡಿ. ಹೀಗೆ ಹಾಕಿ ಸ್ವಲ್ಪ ಮಗಿಚಿ ಮುಚ್ಚಿಟ್ಬಿಡಿ. ಒಂದು 2-3 ನಿಮಿಷ ಅಷ್ಟು ಸಾಕು, ಜಾಸ್ತಿ ಬೇಕು ಅಂತ ಹೇಳಿಲ್ಲ. ನಾವು ಅಕ್ಕಿ ಹಿಟ್ಟು ಹಾಕದ ಕಾರಣ ಜಾಸ್ತಿ ಗಟ್ಟಿ ಆಗೋದಿಲ್ಲ ಅದು. ನಂದು ಮೊಸರು ಏನು ಗೊತ್ತಾ, ಹೆಪ್ಪೆ ಆಗಿರಲಿ, ನನ್ನ ಕೈಯಲ್ಲಿ ಸ್ವಲ್ಪ ಹೆಪ್ಪಾಗೋದು ಕಡಿಮೆ. ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಂಗು, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಇಷ್ಟು ಹಾಕಬೇಕು. ನಿಮಗೆ ಜೀರಿಗೆ ಪುಡಿ ಇಷ್ಟ ಇಲ್ಲ ಅಂತನೋರು ಅದನ್ನ ಸ್ಕಿಪ್ ಮಾಡ್ಕೋಬೋದು ಬೇಕಾದರೆ. ಬಟ್ ಇಂಗು ಮತ್ತು ಪೆಪ್ಪರ್ ಪುಡಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಇದು. ಆನಂತರ ಕೊತ್ತಂಬರಿ ಸೊಪ್ಪು ಕೊನೆಗೆ ನಾನು ಉದ್ದಿನಬೇಳೆ ಸಾಸಿವೆಯಲ್ಲಿ ಒಗ್ಗರಣೆ ಕೊಟ್ಟೆ. ನನಗೆ ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ, ಮರ್ತು ಹೋಗಿಟ್ಟಿದ್ದು ನನಗೆ. ಆಮೇಲೆ ಸಾಸಿವೆ ಮತ್ತು ಉದ್ದಿನಬೇಳೆಯಲ್ಲಿ ಒಗ್ಗರಣೆ ಕೊಟ್ಟರೆ ಸರಿ. ಸ್ವಲ್ಪ ಹಿಂಗೆ ಹಾಕಿ ಚಟ್ನಿಗೆ, ಕೋಸಂಬರಿಗೆ, ಆನಂತರ ಇದಕ್ಕೆ ಒಗ್ಗರಣೆ ಬೇಕು. ಮತ್ತು ಸಾರಿಗೆ ಜೀರಿಗೆ ತುಪ್ಪದಲ್ಲಿ ಹಾಕುವಂಥದ್ದು, ಇಂಗು ಜೀರಿಗೆ ತುಪ್ಪದಲ್ಲಿ ನೋಡಿ. ಇದು ಆಯಿತು. ಇದನ್ನ ನೀಟಾಗಿ ಮಗಚಿಕೊಂಡು
ನೋಡಿ ನೀಟಾಗಿ ಮಗಚ್ಕೊಂಡು ಜೋರಾಗಿ ಹಿಂಡಬೇಡಿ, ಅದು ಪುಡಿಯಾಗಿಬಿಡುತ್ತೆ. ಯಾಕಂದ್ರೆ ತುಂಬ ಸ್ಮೂತ್ ಇರುತ್ತೆ ಅದು. ಅದಾಗೆ ಸಾಧಾರಣ ಒಂದು 50% ನೀರು ಹೋಗೋಷ್ಟು ಹಿಂಡಿದರೆ ಸಾಕು. ಆವಾಗ ಮೊಸರು ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಅದಕ್ಕೆ. ನೋಡಿ ಹೀಗೆ ನೋಡಿ ಆಗೋಯ್ತು ನೋಡಿ. ಇನ್ನೊಂದು ಸಲ ತೆಗೆದು ಹಾಕಿದ್ದೀನಿ ನೋಡ್ಬೋದು. ಇನ್ನೊಂದು ಸಲ ನೋಡ್ಕೊಳ್ಳಿ, ಜಾಸ್ತಿ ಒತ್ತಲಿಕ್ಕೆಲ್ಲ ಹೋಗಬಾರ್ದು. ನೋಡಿ ಈ ಕಡೆಯಿಂದ ವಡೆ ಮಾಡೋದು ನೋಡೋಣ. ಸ್ವಲ್ಪ ಎಷ್ಟು ಒಂದು 10 ರೂಪಾಯಿ ಕಾಯಿನ್ ಅಷ್ಟು ದೊಡ್ಡದು ಬಿಲ್ಲೆ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಏನು ಗೊತ್ತಾ, ಉಡುಪಿಯಲ್ಲಿ ಸಾಧಾರಣ ಯಾವುದೇ ದೇವಿ ದೇವಸ್ಥಾನಕ್ಕೆಲ್ಲ ಹೋದರೆ ಸಾರಿನ ಜೊತೆ ಇದನ್ನ ಬಡಿಸ್ತಾರೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಅಕ್ಕಿ ತರಿ ಅಥವಾ ಅಕ್ಕಿ ಹಿಟ್ಟು ಹಾಕಿ ಕೂಡ ಮಾಡ್ಬೋದು, ರವೆ ಹಾಕಿನೂ ಮಾಡ್ಬೋದು. ನಿಮ್ಮ ಇಷ್ಟ, ಅದು ಯಾವ ಥರ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಹಾಕ್ಕೊಂಡು ಮಾಡಿ. ಇಷ್ಟ ಇದ್ದವರು ಅದಕ್ಕೆ ಕಾಯಿ ಮೆಣಸು ಶುಂಠಿ ಜಾಸ್ತಿ ಹಾಕ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ. ಸಂಜೆ ಹೊತ್ತು ಮಾಡಿ ತಿನ್ಕೊಳ್ಳೋಕ್ಕೂ ಇದು ತುಂಬ ಚೆನ್ನಾಗಾಗುತ್ತೆ ಚಹಾ ಜೊತೆ ಎಲ್ಲ. ಇದನ್ನೂ ಅಷ್ಟೇ 2 ಬದಿ ಕಾಯಿಸಿ ಆಮೇಲೆ ತೆಗೆದ್ರೆ ಸರಿ. ಅಷ್ಟೊತ್ತು ಈ ಕಡೆ ಬರೋಣ ನಾವು. ನೋಡಿ ಉಳಿದಿದ್ದನ್ನು ನೋಡಿ ಹಾಗೆಯೇ ಸ್ವಲ್ಪ ಹಿಂಡಿ ಹಾಕ್ತಾಯಿದ್ದೀನಿ. ಇನ್ನು ನೋಡ್ಬೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಉದ್ದಿನ ವಡೆ ಮಾತ್ರ, ರವೆ ವಡೆ ಅಲ್ಲ ಅದು. ರವೆ ವಡೆ ಕೂಡ ಇನ್ನೊಂದು ನಮೂನೆಯಲ್ಲಿ ಮಾಡ್ಬೋದು. ನಾನು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಉದ್ದ ಹಾಕಿ ಮಾಡ್ಬೋದು, ಮಜ್ಜಿಗೆನೂ ಹಾಕಿ ಅಥವಾ ಮೊಸರು ಹಾಕಿನೂ ಮಾಡ್ಬೋದು. ಮನೇಲಿ ಹುಳಿ ಮೊಸರು ಇದ್ದಾಗ ನೋಡಿ ಇದನ್ನು ನೀಟಾಗಿ ಒಂದು ರೌಂಡ್ ಮಗಚಿಡಿ. ಆನಂತರ ಒಂದು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ನೋಡಿ ಇಡ್ಲಿ ಪಾನಕ ಮಾಡಿದ್ದೆ, ಬೆಲ್ಲದ ಪಾನಕ, ಗಂಜಿ ನೋಡಿ ಎಲ್ಲ ಇಡ್ಲಿ, ಆನಂತರ ವಡೆ, ರಂಭಾ ಪಾಕ, ಆನಂತರ ಎಲ್ಲನೂ ಇದೆ. ಚಟ್ನಿ, ಕೋಸಂಬರಿ ಕಾಣ್ಬೋದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ? ನೋಡಿ ಕೋಸಂಬರಿ ನೋಡಿ ಅದಕ್ಕೆ ಒಗ್ಗರಣೆ ಹಾಕಿದ್ದು ಕಾಣ್ಬೋದು. ಕೋಸಂಬರಿ, ರಂಭಾ ಪಾಕ, ವಡೆ ಎಲ್ಲನೂ ಇದೆ ಇಲ್ಲಿ. ಆನಂತರ ನೋಡಿ ದೇವರಿಗೆ ನೈವೇದ್ಯ ಇಟ್ಟ ತಟ್ಟೆನೂ ತೊಗೊಂಬಂದಿದ್ದೀನಿ, ನೋಡ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹೋಳಿ ಹುಣ್ಣಿಮೆಯಲ್ಲಿ ಇಲ್ಲಿ ಒಂದು ಜನಾಂಗ, ನಾಯಿಕ ಅಂತ ಹೇಳೋ ಜನಾಂಗದವರು ಹೋಳಿ ಆಟ ಆಡ್ತಾರೆ. ಕೃಷ್ಣ ಮಠಕ್ಕೆ ಬಂದು ಅಲ್ಲಿ ಸುತ್ತಾಗಿ ಇದ್ದ ಸ್ವಾಮಿಗಳ ಹತ್ರ ಮಂತ್ರಾಶ್ರಯ ತಗೊಂಡು ಹೋಗ್ತಾರೆ. ಎಷ್ಟು ಒಳ್ಳೆ ಸಂಸ್ಕಾರ ಅಲ್ವಾ ನಮ್ಮ ಹಿಂದೂ ಸಮಾಜದಲ್ಲಿ ಇರುವಂಥದ್ದು. ಅವರು ಹೋಳಿ ಕುಣಿದುಕೊಂಡು ಬರ್ತಾರೆ, ನೀವು ಕಾಣ್ಬೋದು. ರಥ ಬೀದಿಯಲ್ಲಿ ಬರ್ತಾಯಿದ್ರು. ನಾನು ಸಂಜೆ ಹೋಗ್ತಾ ಮನೆಗೆ ಕೆಲಸದವಳು ಬಂದ ಕಾರಣ ನನಗೆ ಅದು ಬೆಳಗ್ಗೆ ಉಡುಪಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನೋಡಿ ತುಂಬ ವೇಷ ಹಾಕ್ಕೊಂಡು ಜಾಸ್ತಿ ಕುಣಿಯಲ್ಲ, ಒಂದು ಸ್ವಲ್ಪ ಕುಣಿತಾರೆ, ಹಾಡು ಹೇಳ್ಕೊಂಡು ಭಜನೆ ಹೇಳ್ಕೊಂಡು. ಅದು ಹೋಳಿಗೆ ಒಂದು 3-4 ದಿವಸ ಇರಬೇಕಾದ್ರೆ ಅವರ ಪಂಗಡಕ್ಕೆ ಸೇರಿದ ಎಲ್ಲ ಮನೆಗೆ ಹೋಗ್ತಾರೆ ಅವರು. ನೋಡಿ ನಮ್ಮ ಮನೆ ಹುಲಿ ನೋಡ್ಬೋದು ನೀವು, ಸ್ಯಾಫ್ರಾನ್. ಅವನಿಗೆ ಬಿಸ್ಕೆಟ್ ಬೇಕಂತ ಶೇಳೆ ಮಾರ್ತಾ ಕೂತಿದ್ದ ಮಧ್ಯಾಹ್ನದ ಹೊತ್ತು, ನೋಡ್ಬೋದು ನೀವಿಲ್ಲಿ. ಗೊತ್ತಾಯ್ತಲ್ಲ? ವಿಡಿಯೋ ಇಷ್ಟ ಆದ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ತುಂಬ ವೀಡಿಯೋ ಮಾಡಿಟ್ಟಿದ್ದೀನಿ, ಹಾಕಲಿಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ. ನೋಡಿ ಎಷ್ಟು ಶೇರೆ ಮಾಡ್ಕೋತಿದ್ದಾನೆ ಕಾಣ್ಬೋದು ನೀವಿಲ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್.